ವರ್ಷದ ಕೃಷಿ ಸಾಧನೆ. ಪೆರ್ಮುದೆಯ ಸುಬ್ಬಣ್ಣ ನಾಯ್ಕ ಮಾದರಿ ರೈತ. ಮಣ್ಣಿನೊಂದಿಗೆ ಮನಸ್ಸು ಸೇರಿದರೆ ಯಶಸ್ಸು ಖಚಿತ ಎಂಬುದನ್ನು ಪೆರ್ಮುದೆಯ ರೈತ ಸುಬ್ಬಣ್ಣ ನಾಯ್ಕ ಅವರು ತಮ್ಮ 28 ವರ್ಷದ ಕೃಷಿ ಜೀವನದ ಮೂಲಕ ಸಾಬೀತುಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕೃಷಿಯನ್ನು ಜೀವನದ ಭಾಗವನ್ನಾಗಿಸಿಕೊಂಡಿರುವ ಅವರು ವೈವಿಧ್ಯಮಯ ಬೆಳೆಗಳ ಮೂಲಕ ಸ್ಥಳೀಯ ರೈತರಿಗೆ ಮಾದರಿಯಾಗಿದ್ದಾರೆ. ಒಂದು ಬೆಳೆಗೆ ಸೀಮಿತವಾಗದೆ ಪೇರಳೆ, ಪಪ್ಪಾಯ, ದಾಳಿಂಬೆ ಸೇರಿದಂತೆ ವಿವಿಧ ಹಣ್ಣುಗಳು, ಹರಿವೆ ಸೊಪ್ಪು, ಬೆಂಡೆಕಾಯಿ ಸೇರಿದಂತೆ ತರಕಾರಿ ಹಾಗೂ ಸುಗಂಧ ದ್ರವ್ಯಗಳನ್ನು ಬೆಳೆಸುತ್ತಿದ್ದಾರೆ. ಇದರ ಜೊತೆಗೆ ತೆಂಗು ಮತ್ತು ಕಂಗು ಸೇರಿದಂತೆ ಪಾರಂಪರಿಕ ಬೆಳೆಗಳನ್ನು ಕೂಡ ಸಮರ್ಥವಾಗಿ ಮುಂದುವರಿಸಿದ್ದಾರೆ. ವಿಶೇಷವಾಗಿ ಇವರ ತೋಟದಲ್ಲಿ ಬೆಳೆಸುವ ಮಲ್ಲಿಗೆ ಹೂಗಳಿಗೆ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ಉತ್ತಮ ಬೇಡಿಕೆ ಇದೆ. ಸೂಕ್ತ ಆರೈಕೆ ಮತ್ತು ಸಮರ್ಪಕ ಮಾರುಕಟ್ಟೆ ತಂತ್ರದಿಂದ ಹೂ ಕೃಷಿ ಉತ್ತಮ ಆದಾಯದ ಮೂಲವಾಗಿದೆ. ಮಣ್ಣಿನಲ್ಲಿ ಶ್ರಮಿಸಿದರೆ ಅದು ಯಾವತ್ತೂ ಕೈಬಿಡುವುದಿಲ್ಲ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿರುವ ಸುಬ್ಬಣ್ಣ ನಾಯ್ಕ್ ತಮ್ಮ ಕೃಷಿ ಜೀವನದಲ್ಲಿ ಅಪಾರ ತೃಪ್ತಿಯನ್ನು ಕಂಡಿದ್ದಾರೆ. ಪಾರಂಪರಿಕ ಕೃಷಿ ಹಾಗೂ ಆಧುನಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಮನ್ವಯಗೊಳಿಸಿರುವ ಅವರ ಸಾಧನೆ ಕೃಷಿಯನ್ನು ಉದ್ಯೋಗವನ್ನಾಗಿಸಿ ಆರಿಸಿಕೊಳ್ಳಲು ಬಯಸುವ ಯುವಕರಿಗೆ ಪ್ರೇರಣೆಯಾಗಿದೆ. എൻ്റെ പേര് സുബ്ബണ്ണ നായക്. ഞാൻ ഒരു 28 വർഷം കൊല്ലമായി ഇവിടെ ഇത് കൃഷി മല്ലിക കൃഷി ചെയ്യും. അതിൻ്റെ ഒക്കെ തന്നെ തരക്കാരി കൃഷിയും ചെയ്യുന്നതുകൊണ്ടുണ്ട്. തരക്കാരി അല്ലെങ്കിൽ തൊണ്ടക്ക, കൊയക്ക, ബസള, ചീര, പിന്നെ ഇതുപോലെ ആക്കുന്നു ഫ്രൂട്ട്സിൽ ദാളിമ്പ്, പേരള. പിന്നെ പണ്ട് അനനാസ് ആക്കിയിട്ട് ഞാൻ ഒരിക്കൽ സക്സസ് ആയിട്ടുണ്ടായിരുന്നു. ഇപ്പോൾ അത് ഇളക്കി ഞാൻ അങ്ങനെ മല്ലിക ഞാൻ ഇവിടെ തന്നെ എൻ്റെ മിസ്സസ് പുഷ്പലത എന്നിട്ട് ഓള് സഹായിക്കുന്നു. പിന്നെ ജാസ്തി പൂവായാൽ 5-6 പണിക്കാരുണ്ട്, ഓരാക്കുന്നത്. നമ്മൾ ബായൻ്റെ പള്ളിയിൽ തന്നെ ആയിട്ട് കെട്ടുന്നത് കറക്റ്റായ മംഗളൂർ, ഉടുപ്പി മല്ലിക, ഇത് ശങ്കരാപുര മല്ലിക. ഇവിടെ നല്ലോണം ഡിമാൻഡും ഉണ്ട്. നമ്മളെ വീട്ടിൽ നിന്ന് തന്നെ ഈ ഏരിയത്തിലുള്ള സാധാരണ പെരള, ബദിയെടുക്ക, കുമ്പള, ബായാർ, ഈലുള്ള സാധാരണ എല്ലാ ഫംഗ്ഷനും ഇവിടുന്ന് ബുക്കാക്കിയിട്ട് കൊണ്ടുപോകുന്നുണ്ട്.